ತುಳು ಭಾಷಿಕರು ಕನ್ನಡ ಕೃತಿಗಳನ್ನ ಬರೆದಾಗ ಕೃತಿಯಂತೂ ಕನ್ನಡದ್ದು ಆಗಿದ್ರೂ ಕೃತಿಯೊಳಗಡೆ ತುಳುವಿನ ಸತ್ವಗಳೇ ತುಂಬಿರುತ್ತವೆ. ಲಲಿತಾ ರೈಯವರ ಎಲ್ಲಾ ಕೃತಿಗಳಲ್ಲಿ ತುಳುವಿನ ನೈಜ ಸತ್ವ ಹಾಗೂ ವೈಚಾರಿಕ ನಿಲುವು ಇತ್ತು ಎಂದು ವಿಶ್ರಾಂತ ಕುಲಪತಿ ಪ್ರೊಫೆಸರ್ BA ವಿವೇಕ್ ರೈ ಅವರು ಹೇಳಿದರು. ಅವರು ತುಳು ಅಕಾಡೆಮಿ ವತಿಯಿಂದ ಹಿರಿಯ ಲೇಖಕಿ ಲಲಿತಾ ರೈ ಮತ್ತು ಭಾಗವತ ದಿನೇಶ್ ಅಮ್ಮಣ್ಣಯ್ಯರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಲಲಿತಾ ರೈಯವರ ಕಾದಂಬರಿ ಸಣ್ಣ ಕಥೆಯಲ್ಲಿ ವೈಚಾರಿಕತೆಯ ಅಂಶಗಳು ಅಡಗಿತ್ತು. ಅವರು ಬರವಣಿಗೆಯನ್ನ ಬಹಳಷ್ಟು ತಡವಾಗಿ ಬರೆದರೂ ಕೂಡ ಅವರ ಕೃತಿಗಳು ಸಾಕಷ್ಟು ಮೌಲ್ಯವನ್ನ ಹೊಂದಿತ್ತು. ತುಳುವಿನಲ್ಲಿ ವೈಚಾರಿಕತೆಯನ್ನ ಇಟ್ಟುಕೊಂಡು ಕಾದಂಬರಿ ಸಣ್ಣ ಕಥೆಗಳನ್ನು ಬರೆಯುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಆದರೆ ಲಲಿತಾ ರೈ ಅವರು ಈ ವಿಚಾರದಲ್ಲಿ ಸಮರ್ಥರಾಗಿದ್ದರು ಎಂದು BA ವಿವೇಕ್ ರೈ ಅವರು ಹೇಳಿದರು. ಒವ್ವೆ ಎಲ್ಲಿಯ ಮಲ್ಲ ಕಾರ್ಯಕ್ರಮನ ಲಲಿತಾ ರೈ ಬಸದಿ ಎದ್ದಕ್ಕುಳ್ಳಿ ಅಪಗಾರ ಸಾಹಿತ್ಯ ಆತಿಗೆ ಆರು ಅಪಗ ರಿಟೈರ್ಡ್ ಆತಿರ್ತಾರೆ BA ಮಂತದ್ದು ಆಯ್ದಕ್ಕೂ ಅಪಿರ ಆರು ಎಜುಕೇಶನ್ B.Ed ಮಂತದ್ದು ಆರು ಸೈಂಟ್ ಆನ್ಸೆಟ್ ಪ್ರಾಧ್ಯಾಪಕ ಆದಿತ್ತದು ಹೇಗೆ ಸುರುಕಾಗಿರುತ್ತೆ ಆರೋಗ್ಯ ಇಲ್ಲದ ಭಕ್ತನ ಪುಣ್ಯರಲ್ಲಿ ಕೈತಾರೆ ಆತ ಮಾತ ಕಲ್ತನಾರದ್ದು ತಾರೀಕಿದೆ ನಿಧಾನಗೂ ಬಾರಿ ಮೌನವಾದ ಬರ್ಪುಣೆ ಎನ್ನ ಅಧ್ಯಕ್ಷನ ಕೋಣೆಗೆ ಬಂದು ಕುಲ್ನೆ ಪಾತ್ರೆ ಯಾನ ಸ್ವಲ್ಪ ಐನೇಟಿ ತುಗಿನೆನ್ನ ಅಲ್ತಾರೆ ಅನ್ನ ಯಾನಿಂಚ ಆಡ್ಕೊಂಡ ತುಳು ಸಾಹಿತ್ಯಾದಿ ಬುಳೆಚ್ಚಿನ ಮಾಡ್ಕೊಂಡಾಗ್ತದೆ. ತುಳುಕು ಕಾಂಬತ್ತದು ಕುಲ್ಲುದು ಐನು ಕೇಳದು ತುಳುಕು ಒಂಜಿ ಅಭಿಮಾನಿನ ಒಂಜಿ ಕೇಳುನ ಐನು ಓದುನ ಒಂಜಿ ಮಲ್ಲ ವರ್ಗ ಉಂಟು ಐನು ಬುಳೆಪ್ಪವು ಅವು ಹಿರಿಯರು ನಂಗೆ ಪಾಠ ಪ್ರಸಾದ್ ಕಾಲಿ ಸಾಹಿತ್ಯ ಅದು ಮಾತ್ರ ಅಂಕಂಚ ಲಲಿತಾ ರೈ ಯಾರ ಬತ್ತಿರುಕೊಂಡೆ ನೇಪಾಳ ಕೇಂಡು ಪಾಲ್ತಾಡಿ ನನಗಿಸ್ತಾರೆ ಲಲಿತಕ್ಕೆ ಬತ್ತಿರೋ ಆರು ಬತ್ತಿರ ನನ್ನ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೆ. ಲಲಿತಾ ರೈ ತಮ್ಮ ಕಾದಂಬರಿ ಸಣ್ಣ ಕಥೆಗಳನ್ನು ತನ್ನನ್ನ ಪ್ರಭಾವಿಸಿದ ಆಲೋಚನೆಗಳನ್ನು ಬರಹ ರೂಪಕ್ಕೆ ಇಳಿಸಿತು ಮಾತ್ರವಲ್ಲದೆ ಅದರಂತೆ ನಡೆದುಕೊಂಡವರು. ಇದೇ ರೀತಿಯಲ್ಲಿ ಭಾಗವತ ದಿನೇಶ್ ಅಮ್ಮಣ್ಣಯ್ಯ ಅವರು ರಾಗಭಾವವನ್ನು ಸಾಹಿತ್ಯ ಭಾವದೊಂದಿಗೆ ಸಮನ್ವಯಗೊಳಿಸುವ ಪ್ರಧಾನ ಗುಣವನ್ನು ಬೆಳೆಸಿಕೊಂಡು ಯಕ್ಷಗಾನ ಲೋಕದಲ್ಲಿ ತನ್ನದೇ ಸ್ಥಾನವನ್ನು ಉಳಿಸಿಕೊಂಡು ಹೋದರು ಎಂದು ಯಕ್ಷಗಾನ ವಿದ್ವಾಂಸ ಪ್ರೊಫೆಸರ್ ಪ್ರಭಾಕರ್ ಜೋಶಿ ಅವರು ಹೇಳಿದರು. ಶ್ರೀಮತಿ ಲಲಿತಾ ರೈ ಬೇತೆ ಒಂಜಿ ಕಾರಣಗಳ ಎಂಕ್ಲೆಗೆ ಆತ್ಮೀಯರ ಬಂಡ ಇತ್ತೆ ಗಾಂಧಿ ಯುಗ ತುಯಿನಕ್ಲು ಕಾರಂತ ಯುಗ ತುಯಿನಕ್ಲು ಪ್ರೀ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಪೂರ್ವ ಯುಗೊಟ್ಟು ಜೋಕ್ಲಾದಟ್ಟು ಅಂತ ಅನುಭವ ಹೊಡಿತದ ಯೌವನ ಮುಟ್ಟಿನಕ್ಲು ನರೈಜೆ ಕಾಲನೆ ಅಂಚಾವು ದಾಲ ಮಳ್ಪರೇಜ್ 47 ಆಲ್ಮೋಸ್ಟ್ 80 years ನಾವು ನಾನು ತಿಕ್ಕ ಅಂಚಾದ ಆರು ಒಂಜಿ ಕೊಂಡಿ ಆದಿತ್ತಾರೆ ಆಯ್ತಾ ಏತು ಅನುಭವಗಳಾಗಿತ್ತಂದ್ರೆ ಇತ್ತೆ ಒಂತ ಈ ಒಂಜಿ 10 ವರ್ಷದ ಎಂಕಲ ಸಂಪರ್ಕಲ ಒಂತ ಕಡಿಮೆ ಆಗ್ತದೆ. ನಮ್ಮ ಸಮಾಜದ ಸ್ವಾಭಾವಿಕವಾದಿತ್ತನ ಒಂಜಿ ಪ್ರವೃತ್ತಿ ಏನು ಮೂಳು ಪ್ರಸ್ತಾವ ಮಾಡ್ಕೊಳ್ಳೇದಾನ ನಾಟ್ ಇನ್ ಮೆನಿ ಸೊಸೈಟೀಸ್. ನಮ್ಮ ಸೊಸೈಟಿ ಸ್ವಾಭಾವಿಕವಾದ ಪರಿಚಿತರಾದ ಏತು ಇತ್ತಂಡಲ್ಲ ಪುಣ್ಯಜೋಕ್ಲು ಇತ್ತಂಡ ಪುಣ್ಯಜೋವ್ ಇತ್ತಂಡ ಅಕ್ಲೇನ ಒಕ್ಕ ಅಕಲ್ನ ಪರಿಚಿತರ ಆಣಜವನ್ನ ನಿಕಟ ಸಂಪರ್ಕ ದೂರ ಉದ್ದೇಶಪಟ್ಟು ಇಂಕ್ಲು ಪೋಪುಜ ಫಾರ್ ವೇರಿಯಸ್ ರೀಸನ್ಸ್ ಅಂಚಾದಾರಂತೂ ಒಂದೇ ವರ್ಷ ಆದಿತ್ತೆ ನಾನು ಮಸ್ತ್ ಸಾರಿ ತೂದೆ ಪಾತೆರ್ದೆ ಫುಲ್ ಆಫ್ ಲೈಫ್ ಇಂಟ್ರೆಸ್ಟ್ ಇತ್ತು ನೋಡ್ಬೇಕ ಸಾಹಿತ್ಯದ ಕೆಲಸನು ಬಾಕಿ ಕೆಲಸಗಳನ್ನು ಏನೋ ಮಲ್ತೊಂದು ಒಳ್ಳೆ ಎಂದು ತೋಜ ಬಂದೆ ಒಂದು ಸ್ವಭಾವವಾದ ಮಲ್ತೊಂದು ಪೋತೆ ಎಡ್ಡೆ ಲೇಖಕಿ ಯಾರನ್ನ ದೇಶಾಂತರ ಬೊಕ್ಕ ಕಾದಂಬರಿಗಳು ಕಥೆಗಳು ಮೇ ಬಿ ಅನ್ಪಬ್ಲಿಷ್ಡ್ ಅಪ್ರಕಟಿತವಾದಿಯತೋ ಇಪ್ಪು. ಹಿರಿಯ ಲೇಖಕಿ BM ರೋಹಿಣಿ ಅವರು ಮಾತನಾಡಿ, ಲಲಿತಾ ರೈ ಬರೀ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಕೊಡುಗೆ ನೀಡಿಲ್ಲ, ಅವರ ಸಾಮಾಜಿಕ ಸೇವೆಗಳು ಕೂಡ ಬಹಳ ದೊಡ್ಡದಿದೆ. ಬಡ ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ ಪೀಡಿತರಿಗೆ ನೆರವು ಸೇರಿದಂತೆ 10 ವಿಚಾರದಲ್ಲಿ ಅವರು ಉದಾರ ದಾನವನ್ನ ನೀಡಿ ನೆರವಾಗುತ್ತಿದ್ದಾರೆ ಎಂದು ಹೇಳಿದರು. ಅದರ ಭಸ್ಮದಿಂದ ಬೂದಿಯಿಂದ ಅದೇ ತರ ಮೇಲೆ ಬಂದವರು ಲಲಿತಾ ರೈ ಅವರು.
ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಅವರು ಸೆಂಟ್ ಆನ್ಸ್ ಕಲಿಯುವ ಕಡೆಗೋಳು ಶಂಕರ ಭಟ್ರು ಅವರಿಗೆ ಮಾತ್ರ ಆಗಿದ್ದು, ಅದು ಒಂದು ಪ್ರಭಾವ. ಮತ್ತೆ ಅವರ ಪತ್ರಿಕೆಗೆ ಇವರು ಸರಾಗ ಬರೀತಿದ್ರು. ಅಷ್ಟು ಮಾತ್ರ ಅಲ್ಲ, ನಿರಂಜನರು ಅವರಿಗೆ ಸ್ಫೂರ್ತಿ ತುಂಬ್ತಾ ಇದ್ರು. ನೀನು ಅನುವಾದ ಯಾಕೆ ಮಾಡ್ತಿ, ಸ್ವಂತ ಬರೀ ನೀನೇ ಅಂತ ನಿರಂಜನರು ಹೇಳಿದ್ದರಿಂದ, ಹೌದಾ ನಾನು ಬರೆಯಬಲ್ಲೆನಾ ಅಂತ ಹೇಳಿ ಬರೀಲಿಕ್ಕೆ ಪ್ರಾರಂಭ ಮಾಡಿದವರು. ಎಷ್ಟು ಬರ್ದ್ರು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಇವರು ಕನ್ನಡದ ಪರ್ಲ್ ಬಕ್ ಅಂತ ಹೆಸರಿತ್ತಂತೆ. ಇಂಥ ಕಥೆಗಾರ್ತಿ ಲೇಖಕಿ ಜೀವನದ ಒಂದು ಕಾಲಘಟ್ಟದಲ್ಲಿ ಪೂರ್ಣ ಭೂಗತರಾಗಿ ಹೋದ್ರು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇವೆ. ಈ ಸಂದರ್ಭದಲ್ಲಿ ಲೇಖಕಿ ಡಾಕ್ಟರ್ ಜ್ಯೋತಿ ಚೇಲ್ಯಾರು, ಲಲಿತಾ ರೈಯವರ ಪುತ್ರ ಡಾಕ್ಟರ್ ಜಿತೇಂದ್ರ ರೈ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಸುಬ್ರಹ್ಮಣ್ಯ ಬೈಪಡಿತಾಯ ಮಾತನಾಡಿದರು. ನುಡಿನಮನ ಕಾರ್ಯಕ್ರಮವನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ನಡೆಸಿಕೊಟ್ಟರು. ಹಿರಿಯ ಲೇಖಕಿ ಲಲಿತಾ ರೈಕರು ಬೊಕ್ಕ ಯಕ್ಷಗಾನದ ಬಾರಿ ಪುಗಾರ್ತದ ಭಾಗವತರಾಯನ ದಿನೇಶ್ ಅಮ್ಮಣ್ಣಯರಿಗೆ ಒಂಜಿ ನುಡಿನಮನದ ಶ್ರದ್ಧಾಂಜಲಿ ಅರ್ಪಿಸಾವನ ಒಂಜಿ ಪುರ್ತು ನಿಖಿಲ್ ಮಾತಾ ಸೇರೊಂದರು ಸುರುಗಾದ ಒಂಜಿ ಮೌನ ಪ್ರಾರ್ಥನೆ ಮತ್ತು ಬೊಕ್ಕ ನಮ್ಮ ತುಮಕೂರಿಂದ ಆಲೋಚನೆ ಉಂಟು. ಐತೆ ಒಟ್ಟಿಗೆ ಇಂಚಿಪ್ಪ ಪ್ರಕಾಶ್ ಪಯ್ಯಾರು ಎಡ್ಡೆ ಪುಗಾರ್ತದ ನಾಟಕಕಾರರು ಬೊಕ್ಕ ಇಂಚಿಪ್ಪ 2 ದಿನಕ್ಕೆ ತುಂಬು ಬೆಂಗಳೂರು ತುಳು ಕೂಟದ ಅಧ್ಯಕ್ಷರಾದಿತ್ತನ ಸುಂದರ್ ರಾಜ್ ರೈಕರು ಅರ್ಲ ಕರೆದ ಪುತ್ತೂರುದಾರು. ಈ 4 ಜನಕ್ಕೆಲ್ಲ ನಮ್ಮ 1 ನಿಮಿಷದ ಮೌನ ಪ್ರಾರ್ಥನೆ ನಮ್ತದೆ ಬೊಕ್ಕ ಪುಷ್ಪಾರ್ಚನೆ ಮತ್ತು ನಮ್ಮ ಪಾತ್ರೆ ಗುಂಪು. ಲಲಿತಾ ರೈಯವರ ಪುತ್ರಿ ಕೃಪಾ ರೈ, ಅಳಿಯ ಆನಂದ ಶೆಟ್ಟಿ, ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಅಧ್ಯಕ್ಷರಾದ ಶಕುಂತಲಾ ಶೆಟ್ಟಿ, ತುಳು ಪರಿಷತ್ನ ಅಧ್ಯಕ್ಷ ಶುಭೋದಯ ಆಳ್ವ, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಸೇರಿದಂತೆ ಲೇಖಕರು, ಕಲಾವಿದರು ಉಪಸ್ಥಿತರಿದ್ದು ನುಡಿನಮನ ಸಲ್ಲಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.